ಇವತ್ತಿನ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ಸಬ್ಜೆಕ್ಟ್ ಕರಾವಳಿ ಕರ್ನಾಟಕದಲ್ಲಿ ಕಳೆದ ಕೆಲವು ದಿನಗಳಿಂದ ವಾದ ವಿವಾದ, ಆರೋಪ ಪ್ರತ್ಯಾರೋಪ, ಪ್ರತಿಭಟನೆ, ಸುದ್ದಿಗೋಷ್ಠಿಗಳಿಗೆ ಕಾರಣವಾಗಿರುವಂಥ ಒಂದು ವಿಚಾರ, ಅದು ಭಗವಾ ಧ್ವಜ. ಬೆಳ್ತಂಗಡಿಯಲ್ಲಿ ಇತ್ತೀಚೆಗೆ ದಲಿತ ಸಂಘಟನೆಗಳು ನಡೆಸಿದ ಪ್ರತಿಭಟನೆಯಲ್ಲಿ ಭಗವಾ ಧ್ವಜ ಸುಡಲಾಗಿದೆ ಎನ್ನುವಂಥ ಆರೋಪವನ್ನು ಹಿಂದೂ ಸಂಘಟನೆಗಳು ಹಾಕಿದ್ದವು. ಆದರೆ ಪ್ರತಿಭಟನೆಯ ಸಂದರ್ಭ ಮನುಸ್ಮೃತಿಯನ್ನು ಸುಡಲಾಗಿದ್ದು ಭಗವಾ ಧ್ವಜ ಸುಟ್ಟಿದ್ದಾರೆ ಎಂದು ತಿರುಚಿ ದೂರು ನೀಡಲಾಗಿದೆ ಅಂತ ದಲಿತ ಸಂಘಟನೆಗಳು ಆರೋಪಿಸಿವೆ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿರಂತರವಾದ ನಮ್ಮ ಜೀವನದ ಕಡೆಯ ಉಸಿರಿಪುನೆಟ್ಟ ಮುಟ್ಟಲ ನಮ್ಮ ಕೇಸರಿದ ಪರವಾದ ಹೋರಾಟ ಮಲ್ಪನಂಚಿನ ವ್ಯಕ್ತಿಲೆ ಕೇಸರಿದ ಪರವಾದ ಹೋರಾಟ ಮಲ್ಪನಂಚಿನ ವ್ಯಕ್ತಿಲೆ ಒಂಜಿ ಓಟು ಬನ್ನಾಗ ಮೂಲಕ ಮುರಣಿ ಒಂಜಿ ಎರವಜಿ ಪ್ರತಿಭಟನೆ ಮಲ್ತೀರಿ ಆಗ್ಲೇ ಓಟು ಬನ್ನಾಗ ಕಾಂಗ್ರೆಸ್ ವಿರೋಧ ಪೋಪನಂಚಿನ ಕುರ್ತಲೇ ಇನ್ನೆಲ್ಲ ಭಗವದ್ಗೀತೆಯ ಪರವಾದ ಹೋರಾಟ ಮಲ್ಪಲಿಗೆ ಸ್ವಾಮಿ ನಿಖಿಲಿ ಹಿಂದುತ್ವದ ಮೂಲವಾಯಿನ ಚಿತ್ತನ ನರೇಂದ್ರ ಮೋದಿಯರನ್ನು ಗೆಂದಾವನ ಚಿತ್ತನ ಭಾರತೀಯ ಜನತಾ ಪಾರ್ಟಿನ ಸಪೋರ್ಟ್ ಮಲ್ಪನ ಚಿತ್ತ ಕೆಲಸನ ಮಲ್ತದೆ. ಹಿಂದುತ್ವದ ಬಗ್ಗೆ ಮಾತಾಡಲಿ ನಾಚಿಗೆ ಅವಡು ನಿಖಿಲೆಗೆ ಹಿಂದುತ್ವ ಬಣ್ಣದನ್ನ ದಾದಾನ್ ನಿನ್ನಿದರ ನಿಖಿಲೆಗೆ ಬೋಡಾಪನ ಸಂದರ್ಭ ನಿಖಿಲೆಗೆ ದುಡ್ಡು ಮಲ್ಪಾಯರನ್ನು ಬಲ್ಪನ ಚಿತ್ತ ಸಂದರ್ಭ ಕಲೆಕ್ಷನ್ಗೆ ಹಿಂದುತ್ವ ಕೇಸರಿ ಸಾಲನ ಪಾಡೋಚ್ಚಿ ಹಿಂದುತ್ವ ಜೀವದ ಕಡೆ ಮುಟ್ಟ ಇತ್ತು ನಾನು ಹಿಂದೂ ಸಾಲನ ಪಾಡಲಿ ಕೆಲಸ ಮಲ್ಪಲೆ ಎಂಕ್ಲೆಗೆ ಬೆಳ್ತಂಗಡಿದ ದಕ್ಷಿಣ ಕನ್ನಡ ಜಿಲ್ಲೆದ ಹಿಂದುಲೆಗೆ ಹಿಂದುತ್ವನ ಕಲ್ಪಾಯರ ಬರ್ಪಣಂಚಿದ್ದನ ನೀಚ ಕಾಂಗ್ರೆಸ್ಗೆ ಸಪೋರ್ಟ್ ಮಲ್ಪಣಂಚಿದ್ದ ಹಿಂದುಲ್ಲ ಅಗತ್ಯ ಇಚ್ಛೆ ಹಿಂದುಲ ಅಗತ್ಯ ಇಪ್ಪನು ಹಿಂದುತ್ವಗೋಸ್ಕರ ಈ ಜೀವ ಇನಿ ಇಂಕೊಂಚ ಅವಕಾಶನ ಕೊರಿಯರ್ನಾಡ ನಿಕ್ಕೆ ಹಿಂದುತ್ವನ ಶಾಸಕೇನ ಈ ಹರೀಶ್ ಪುಂಜನ ಜೀವ ಇಪ್ಪನಾಡಿ ಮುಟ್ಟಲ ಎಂಕ ಹಿಂದುತ್ವ 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 ಹಿಂದುತ್ವದ ಮೂಲಕನೇ ಸಮಾಜದ ಈ ಸಂಘಟನೆ ಮಲ್ಪನಚಿನ್ನ ಕೆಲಸನ ಮಲ್ಪನಚಿನ್ನ ವ್ಯಕ್ತಿಯನ್ನು ಮಲ್ಪನಚಿನ್ನ ಪಾತ್ರರಲ್ಲ ಈ ಸಂದರ್ಭದ ಬಂದು ಇದು ದಲಿತ ಸಂಘಟನೆಗಳ ಮತ್ತು ಹಿಂದೂ ಸಂಘಟನೆಗಳ ನಡುವಿನ ಒಂದು ವಿಚಾರವಾಗಿ ಒಂದು ವಿವಾದವಾಗಿ ಪರಿಣಮಿತ ಆಗಿದೆ. ಇದನ್ನು ಆದಷ್ಟು ಬೇಗ ಪರಿಹರಿಸುವಂಥ ಜವಾಬ್ದಾರಿ ಜನಪ್ರತಿನಿಧಿಗಳ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಇದೆ. ಯಾಕಂತ ಹೇಳಿದರೆ ಒಂದು ವಿವಾದ ಒಂದು ಹಿಂದೂ ಸಂಘಟನೆಗಳ ವಿಚಾರವಾಗಿ ದಲಿತ ಸಂಘಟನೆಗಳು ನಮ್ಮ ಮೇಲೆ ಸುಳ್ಳು ಆರೋಪ ಹಾಕಿದ್ದಾರಂತ ಹೇಳುವ ಮೂಲಕ ಇದು ಭವಿಷ್ಯದಲ್ಲಿ ನಮ್ಮ ಕರಾವಳಿಯ ಶಾಂತಿ ಸುವ್ಯವಸ್ಥೆಯನ್ನು ಕದಡುವಂಥ ಒಂದು ಕೆಲಸ ಆಗಬಾರದಾದರೆ ಇದನ್ನು ಬಹಳ ನಾಜೂಕಾಗಿ ಪರಿಹರಿಸುವಂಥ ಕೆಲಸ ಜನಪ್ರತಿನಿಧಿಗಳ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಇದೆ. ಇದು ಪ್ರತಿಭಟನೆ ಆಗುವ ಮೂಲಕ ಅಥವಾ ವಾದ ವಿವಾದ ಆಗುವ ಮೂಲಕ ಶಾಂತಿ ಸುವ್ಯವಸ್ಥೆ ಕದಡಿದರೆ ಅದು ಮಂಗಳೂರಿನ ನಮ್ಮ ಜಿಲ್ಲೆಯ ನಮ್ಮ ಕರಾವಳಿಯ ಅಭಿವೃದ್ಧಿಯ ಮೇಲೆ ಕೂಡ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ದಲಿತ ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡುವ ಸಂದರ್ಭ ಭಗವದ್ ಧ್ವಜವನ್ನು ಸುತ್ತಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಆರೋಪವನ್ನು ಮಾಡಿ ಆ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಒಂದು ಸುಳ್ಳು ದೂರನ್ನ ಸಂಘ ಪರಿವಾರದವರು ಕೊಡ್ತಾ ಇದ್ದಾರೆ. ಬೆಳ್ತಂಗಡಿಯಲ್ಲಿ, ಬಂಡವಾಳ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಆ ಸುಳ್ಳು ದೂರನ್ನ ಪೊಲೀಸ್ ಕೊಡ್ತಾ ಇದ್ದಾರೆ. ಇದನ್ನು ನಾವು ಒಕ್ಕಲಿಂದ ನಾವು ಇದನ್ನ ಖಂಡಿಸ್ತೇವೆ. ಈ ಪ್ರಕರಣದಲ್ಲಿ ಭಗವದ್ ಧ್ವಜವನ್ನ ಖಂಡಿತವಾಗಿ ಸುಟ್ಟಿಲ್ಲ. ಅಲ್ಲಿ ಮನುಸ್ಮೃತಿಯನ್ನ ಸುಡಲಾಗಿದೆ. ಆದರೆ ಯಾವುದೇ ಕಾರಣಕ್ಕೆ ಭಗವದ್ ಧ್ವಜವನ್ನ ಸುಡುವಂತಹ ಅಜ್ಞಾನಿಗಳು ಖಂಡಿತ ದಲಿತರಲ್ಲ. ನಾವು ಭಗವಾ ಧ್ವಜ ಸುಟ್ಟಿಲ್ಲ ಅಂತೇಳಿ ದಲಿತ ಸಂಘ ಸಮಿತಿಗಳು ಹೇಳ್ತಾ ಇವೆ, ಆದರೆ ಇವರು ಸುಟ್ಟಿದ್ದಾರೆ ಅಂತೇಳಿ ಹಿಂದೂ ಸಂಘಟನೆಗಳು ಹೇಳ್ತಾ ಇವೆ. ಈ ಬಗ್ಗೆ ಎರಡೂ ಕಡೆಯವರು ಮಾತಾಡ್ತಾರೆ. ವಾದ ವಿವಾದ ಆಗಿದೆ. ವಾಸ್ತವೇನು, ನೈಜ ಚಿತ್ರಣ ಏನು, ಭಗವಾ ಧ್ವಜ ಸುಟ್ಟಿದ್ದು ನಿಜ, ಹಾಗಾದರೆ ವೈರಲ್ ಆಗಿರುವಂಥ ಫೋಟೋ ಏನು ಹೇಳ್ತಾ ಇದೆ, ಎಲ್ಲ ವಿಷಯಗಳ ಮೇಲೆ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ಎರಡೂ ಸಂಘಟನೆಗಳ ಮುಖಂಡರು ಮಾತಾಡ್ತಾರೆ.